ಕಾಂಗ್ರೆಸ್ ಮಾಡಿರುವ ನೀಚ ಕೃತ್ಯಗಳನ್ನು ಜನತೆಗೆ ತಿಳಿಸುವ ಅಗತ್ಯವಿದೆ. ರಾಜಕೀಯಕ್ಕಾಗಿ ವಿಧಾನಸಭೆಯನ್ನ ಬಳಸಿಕೊಳ್ಳುತ್ತಿದ್ದಾರೆ, ಭಾರತದ ಧ್ವಜವನ್ನ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೇದವ್ಯಾಸ್ ಕಾಮತ್ ಹೇಳಿದರು. ಅವರು ಕಾಂಗ್ರೆಸ್ ಪಕ್ಷದ ಜನವಿರೋಧಿ ನೀತಿ ಮತ್ತು ಹಿಜಾಬ್ ಪ್ರಕರಣಕ್ಕೆ ಬೆಂಬಲ ನೀಡಿ ಸಮಾಜದಲ್ಲಿ ಒಡಕಿನ ವಾತಾವರಣ ಸೃಷ್ಟಿಸಿದ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಡೆದ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ರಾಜಕೀಯಕ್ಕಾಗಿ ಅಧಿವೇಶನವನ್ನ ನಮ್ಮ ದೇಶದ ಧ್ವಜವನ್ನ ಬಳಸಿಕೊಳ್ಳುತ್ತಿದೆ. 70 ವರ್ಷಗಳ ಕಾಲ ದೇಶವನ್ನ ಆಳಿದ ಕಾಂಗ್ರೆಸ್ನ ದೇಶ ಪ್ರೇಮ ಮತ್ತು ರಾಷ್ಟ್ರದ ಧ್ವಜದ ಮೇಲಿನ ಗೌರವವನ್ನ ಕಂಡಿದ್ದೇವೆ ಎಂದು ಹೇಳಿದರು. ಇವರಿಗೆ ಸಂವಿಧಾನದ ಬಗ್ಗೆ ಏನು ಗೊತ್ತಿದೆ? ಇವರಿಗೆ ವಿಧಾನಸಭೆಯ ಬಗ್ಗೆ ಎಷ್ಟೊಂದು ಮಾಹಿತಿ ಇದೆ. ಇದರ ಎಲ್ಲ ಬಗ್ಗೆ ದಿವಸಕ್ಕೆ 1 ಕೋಟಿ ರೂಪಾಯಿ ಖರ್ಚು ವೆಚ್ಚವನ್ನ ಪಡುವಂತ ಈ ವಿಧಾನಸಭೆಯ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ನಿಲ್ಲಿಸುವಂತಹ ಕೆಲಸ ಕಾರ್ಯಗಳು, ವರ್ಷಕ್ಕೆ 1 ಬಾರಿ ರಾಜ್ಯಪಾಲರು ವಿಧಾನಸಭೆಗೆ ಬಂದು ತಮ್ಮ ಭಾಷಣದ ಮುಖಾಂತರ ಸರ್ಕಾರ ಮಾಡಿದಂತಹ ಕೆಲಸ ಕಾರ್ಯಗಳ ಬಗ್ಗೆ ಹೇಳುವಂತಹ ಕೆಲಸ ಕಾರ್ಯಗಳು, ಮುಂದಿನ ದಿನಗಳ ಯೋಜನೆಯನ್ನು ಹೇಳಬೇಕಾದಂತ ರಾಜ್ಯಪಾಲರ ಭಾಷಣೆಯನ್ನ ಖಂಡನೆ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದರು. ಹಾಗಿರ್ಬೇಕಾದ್ರೆ ನಿಮ್ಮ ಮಾನಸಿಕತೆ ಯಾವ ರೀತಿಯಲ್ಲಿ ಇದೆ ಅಂತ ಹೇಳುವಂಥದ್ದು ಇವತ್ತು ಜನರು ತಿಳ್ಕೊಳ್ಬೇಕಾಗಿದೆ. ಈಗ ತಾನೇ ಹೇಳಿದಂತ ಜಗದೀಶನವರು ಒಂದು ಮಾತನ್ನ ಹೇಳಿ, ರಾಜಕೀಯಕ್ಕಾಗಿ ಹಿಜಾಬ್ ಅನ್ನ ಬಳಸಿಕೊಂಡ್ರು. ಕೊನೆಯದಾಗಿ ಹಿಜಾಬ್ನಲ್ಲಿ ನಮಗೆ ಹಿನ್ನಡೆ ಆಗಿದೆ. ಹಿಜಾಬ್ನಲ್ಲಿ ನಮಗೆ ಹಿನ್ನಡೆ ಆಗಿದೆ ಅಂತ ಹೇಳುವಾಗ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ಹಿನ್ನಡೆ ಆಗ್ತದೆ ಅಂತ ಹೇಳುವ ಕಾರಣ ಈಶ್ವರಪ್ಪರ ರಾಷ್ಟ್ರಧ್ವಜದ ವಿಚಾರವನ್ನು ಎತ್ತುತ್ತೇವೆ. ಇವತ್ತು ಆ ರಾಷ್ಟ್ರಧ್ವಜದ ವಿಷಯವನ್ನು ಎತ್ತಿ 5 ರಿಂದ 6 ದಿವಸದ ಕಾಲ ವಿಧಾನಸಭೆಯ ಅಧಿಮಂಡಲದ 2 ಮನೆಯ ಎಲ್ಲ ಚಟುವಟಿಕೆಗಳನ್ನು ನಿಲ್ಲಿಸುವಂತಹ ಕೆಲಸ ಕಾರ್ಯಗಳನ್ನು ತಾವು ಮಾಡಿದರು. ರಾಷ್ಟ್ರಧ್ವಜಕ್ಕೆ ಅದಕ್ಕೆ ಅದರದೇ ಆದ ಗೌರವ. ಅದೆಷ್ಟೋ ಸ್ವತಂತ್ರ ಯೋಧರು ಹಗಲು ರಾತ್ರಿ ಆ ಭಾರತಕ್ಕೆ ಸ್ವತಂತ್ರ ಸಿಗಬೇಕು ಅಂತೇಳಿ ಬಹಳಷ್ಟು ವಿಶೇಷವಾಗಿ ತಮ್ಮ ಜೀವವನ್ನು ತೆತ್ತದ್ದು ನಾವು ನೋಡಿದ್ದೇವೆ. ಆ ಧ್ವಜವನ್ನ ಅಪಮಾನ ಮಾಡುವ ರೀತಿಯಲ್ಲಿ ವಿಧಾನಮಂಡಲದ ವಿಧಾನ ಪರಿಷತ್ನ ಮತ್ತು ವಿಧಾನಸಭೆಯ ಬಾವಿಯೊಳಗಡೆ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರಾದ ಪ್ರತಾಪ್ ಸಿಂಹ ನಾಯಕ್, ರವಿಶಂಕರ್ ಮಿಜರ್, ಜಗದೀಶ್ ಶೆಣವ, ಪ್ರೇಮಾನಂದ ಶೆಟ್ಟಿ, ಸುಧೀರ್ ಶೆಟ್ಟಿ ಕಣ್ಣೂರು, ರೂಪಾಡಿ ಬಂಗೇರ, ಸುಮಂಗಲ ರಾವ್, ರಣದೀಪ್ ಕಾಂಚನ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಚಕ್ರಿಕಾ ಫುಡ್ ಪ್ರಾಡಕ್ಟ್ಸ್ ನವರ ಅತಿ ಸುಲಭ ಅಡುಗೆಗಳ ಎಲ್ಲಾ ವಿಧದ ಮಸಾಲ ಪದಾರ್ಥಗಳ ಮಿಶ್ರಣ ಮಂಗಳೂರಿನ ಎಲ್ಲಾ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಹಾಗೂ ನಮ್ಮ ಪ್ರಾಡಕ್ಟ್ಸ್ ಗಳನ್ನು ವಿದೇಶಗಳಿಗೂ ರಫ್ತು ಮಾಡಲಾಗುವುದು. ಕೇವಲ 15 ನಿಮಿಷಗಳಲ್ಲಿ ಕುಸುಮ್ಸ್ ಫುಡ್ ಪ್ರಾಡಕ್ಟ್ಸ್ ಅಡುಗೆ ತಯಾರಿ. ಕುಸುಮ್ಸ್ ಫುಡ್ ಪ್ರಾಡಕ್ಟ್ಸ್, ಕಾಳಿಕಾಂಬಾ ದೇವಸ್ಥಾನದ ಹತ್ತಿರ, ಕಾ ಸ್ಟ್ರೀಟ್, ಮಂಗಳೂರು. 0824254069. ಅತಿ ಸುಲಭದ ಅಡುಗೆಯ ಗುಟ್ಟು ಈಗ ಮನೆ ಮನೆಯಲ್ಲೂ ಲಭ್ಯ.